ಮಂಗಳೂರು ಹೊರವಲಯದ ವಾಮಂಚೂರು ಬಳಿ ಇರುವ ಕಿತ್ತೇಕಲ್ ಎಂಬಲ್ಲಿ ನಿನ್ನೆ ಸಾಯಂಕಾಲ ರಸ್ತೆಯಲ್ಲಿ ಬಿರುಕು ಬಿಟ್ಟಿದ್ದು ಭೂಕುಸಿತದ ಲಕ್ಷಣ ಕಂಡುಬಂದಂತಹ ಹಿನ್ನೆಲೆ ನೂರಾರು ಜನರು ಸೇರಿ ಅಪಾಯದ ಮುನ್ಸೂಚನೆ ಅರಿತ ಜಿಲ್ಲಾಡಳಿತ ತುರ್ತು ಕಾಮಗಾರಿ ನಡೆಸಿತು. ಸ್ಥಳದಲ್ಲಿ ಜೆಸಿಬಿಯನ್ನು ತಂದು ಮಳೆ ನೀರು ಹರಿದು ಹೋಗಲು ಮತ್ತು ತೋಡುಗಳನ್ನು ಸರಿಪಡಿಸಲಾಯಿತು. 15 ವರ್ಷಗಳ ಹಿಂದೆ ಇಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಮಂಗಳೂರಿನಿಂದ ಮೂಡುಬಿದ್ರೆ ಕಾರ್ಕಳ ಬಜ್ಪೆ ಸಂಪರ್ಕ ರಸ್ತೆ ಇದಾಗಿತ್ತು. ವಾಹನ ಸವಾರರು ನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವವರು, ಶಾಲಾ ಕಾಲೇಜಿಗೆ ಹೋಗುವವರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಆ ಇತಿಹಾಸ ಇದೀಗ ಅದೇ ಜಾಗದಲ್ಲಿ ಮತ್ತೆ ಮರುಕಳಿಸುವ ಲಕ್ಷಣಗಳು ಕಂಡು ಬಂದಿರುತ್ತೆ. ಪಕ್ಕದಲ್ಲೇ ಪಿಲಿಕುಳ ನಿಸರ್ಗಧಾಮವಿದ್ದು ಇಲ್ಲಿನ ಕೆರೆ ನೀರಿನ ಪ್ರಮಾಣ ಜಾಸ್ತಿಯಾಗಿದೆ. ಹೊಸರಾಗಿ ಕುಸಿತ ಉಂಟಾದ ಜಾಗದ ಒಳಗಿನಿಂದ ಹರಿದು ಬಯಲಿಗೆ ಸೇರುವುದರಿಂದ ಈ ಭೂಕುಸಿತವಾಗುತ್ತೆ ಅಂತ ತಜ್ಞರ ಅಭಿಪ್ರಾಯ ಪಟ್ಟಿದ್ದಾರೆ. நான் தூத்துனே ஜீர் பண்ணி